ನಮಸ್ಕಾರ ವೀಕ್ಷಕರೇ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಹಿಳಾ ಕೈದಿಗಳು ಎಷ್ಟಿದ್ದಾರೆ? ಪವಿತ್ರ ಗೌಡ ಸೇರಿದಂತೆ ಮಹಿಳಾ ಕೈದಿಗಳ ಪರಿಸ್ಥಿತಿ ಹೇಗಿದೆ? ಜೈಲಿನಲ್ಲಿ ಗರ್ಭಿಣಿ ಮಹಿಳೆಯರ ಪಾಡು ಹೇಗಿದೆ? ಜೈಲಿನೊಳಗೆ ವಾರ್ಡನ್ಗಳು ಮಾಂಸದಂಧೆ ನಡೆಸಿದ್ರ? ಊಟಕ್ಕೆ ಏನೇನು ಕೊಡ್ತಾರೆ? ಪುರುಷರಿಂದ ಹೇಗೆ ಅಂತರ ಕಾಪಾಡ್ತಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪರಪ್ಪನ ಅಗ್ರಹಾರದಲ್ಲಿ ಮಹಿಳಾ ಕೈದಿಗಳು. ಪರಪ್ಪನ ಅಗ್ರಹಾರ ಜೈಲನ್ನ 2000ನೇ ಇಸವಿಯಲ್ಲಿ ನಿರ್ಮಿಸಲಾಯಿತು. ಈ ಜೈಲು ಕಟ್ಟುವಾಗ ಪುರುಷ ಕೈದಿಗಳಿಗೆ ಅನುಗುಣವಾಗಿ ನಿರ್ಮಿಸಲಾಗಿತ್ತು. ಮಹಿಳಾ ಕೈದಿಗಳ ಅಗತ್ಯತೆಗಳನ್ನ ಗಮನಕ್ಕೆ ತಗೊಂಡಿರ್ಲಿಲ್ಲ. ಆದ್ರೆ ಈಗ ಅನಿವಾರ್ಯವಾಗಿ ಇಲ್ಲಿಗೆ ಮಹಿಳಾ ಕೈದಿಗಳನ್ನ ಕೂಡ ಶಿಕ್ಷೆಗೆ ಕಳುಹಿಸಲಾಗತ್ತೆ. ಈ ಜೈಲಿನಲ್ಲಿ 5000ಕ್ಕೂ ಹೆಚ್ಚು ಕೈದಿಗಳಿದ್ದು ಅವರ ಪೈಕಿ 200ಕ್ಕೂ ಹೆಚ್ಚು ಮಹಿಳಾ ಕೈದಿಗಳಿದ್ದಾರೆ. ಸದ್ಯ ಪವಿತ್ರ ಗೌಡ ಕೂಡ ಇಲ್ಲೇ ಇದ್ದು ಆಕೆಗೆ ವಿಚಾರಣಾಧೀನ ಕೈದಿ 6024 ನಂಬರ್ ನೀಡಲಾಗಿದೆ. ಒಂದು ಬ್ಯಾರಕ್ ನಲ್ಲಿ 20ಕ್ಕೂ ಹೆಚ್ಚು ಜನ ಮಹಿಳಾ ಕೈದಿಗಳಿಗೆ ಅಂತಲೇ ಒಂದಷ್ಟು ಬ್ಯಾರಕ್ ಮೀಸಲಿವೆ. ಅಲ್ಲಿ ಒಂದು ಬ್ಯಾರಕ್ ನಲ್ಲಿ 20 ಮಹಿಳಾ ಕೈದಿಗಳನ್ನ ತುಂಬಲಾಗತ್ತೆ. ಆದ್ರೆ ಪವಿತ್ರ ಗೌಡರನ್ನ ಮಹಿಳಾ ವಿಭಾಗದಡಿ ಬ್ಯಾರಕ್ಗೆ ಹಾಕಲಾಗಿದೆ. ಅಲ್ಲಿ ಒಳಗೂ ರೂಮ್ಗಳಿದ್ದು ಒಂದು ರೂಮ್ ನಲ್ಲಿ ಇಬ್ಬಿಬ್ಬರು ಕೈದಿಗಳಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಜೊತೆಗೆ ಒಬ್ಬರು ಕೈದಿ ಇರ್ತಾರೆ. ಇನ್ನು ಪುರುಷ ಕೈದಿಗಳು ಊಟಕ್ಕೆ, ಸ್ನಾನಕ್ಕೆ ಹೋಗುವಾಗೆಲ್ಲ ಹೊರಗೆ ಓಡಾಡಿಕೊಂಡಿರಲು ಅವಕಾಶವಿದೆ. ಆದರೆ ಮಹಿಳಾ ಕೈದಿಗಳನ್ನ ಬ್ಯಾರಕ್ ನಿಂದ ಹೊರಗೆ ಬಿಡೋದಿಲ್ಲ. ಅವರನ್ನ ನೋಡಿಕೊಳ್ಳೋಕೆ ಮಹಿಳಾ ವಾರ್ಡನ್ಗಳು ಇರ್ತಾರೆ. ಪುರುಷ ಕೈದಿಗಳ ಮುಖ ನೋಡೋಕೆ, ಮಾತನಾಡೋಕೆ ಅವಕಾಶ ಇರೋದಿಲ್ಲ. ಪುರುಷ ಕೈದಿಗಳು ಅಡಿಗೆ ಮಾಡ್ತಾರೆ. ಜೊತೆಗೆ ಜೈಲಿನ ಅಂಗಳದಲ್ಲಿ ನಿಂತು ಕೈದಿಗಳಿಗೆ ಊಟ ಬಡಿಸಲಾಗತ್ತೆ. ಎಲ್ಲಾ ಕೈದಿಗಳು ಹೋಗಿ ಲೈನಿನಲ್ಲಿ ನಿಂತು ಊಟ ತಗೋತಾರೆ. ಆದ್ರೆ ಮಹಿಳಾ ಕೈದಿಗಳು ಆ ಜಾಗಕ್ಕೆ ಬಂದು ಊಟ ತಗೊಳ್ಳೋ ಹಾಗಿಲ್ಲ. ಬದಲಾಗಿ ಪುರುಷ ಕೈದಿಗಳು ಮಹಿಳಾ ಕೈದಿಗಳ ಬ್ಯಾರಕ್ ಇರೋ ಜಾಗಕ್ಕೆ ಊಟ ತಗೊಂಡು ಹೋಗ್ತಾರೆ. ಆಗ ಮಹಿಳಾ ಕೈದಿಗಳು ಬ್ಯಾರಕ್ ನಿಂದ ಹೊರಬಂದು ಊಟ ಹಾಕಿಸಿಕೊಂಡು ವಾಪಸ್ ಒಳಗೆ ಹೋಗಬೇಕು. ತಲೆ ಎತ್ತಿ ನೋಡಿದ್ರು ವಾರ್ಡನ್ಗಳು ಬಾಯಿಗೆ ಬಂದಂತೆ ಬೈತಾರೆ ಅಂತ ಜೈಲಿನಲ್ಲಿದ್ದು ಬಂದ ಕೈದಿಗಳು ಹೇಳಿಕೊಂಡಿದ್ದಾರೆ. ಬಟ್ಟೆ, ಸ್ಯಾನಿಟರಿ ನಾಪ್ಕಿನ್ಸ್ ಕೊಡೋದಿಲ್ಲ. ಜೈಲಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಚ್ಛತೆಯ ಕೊರತೆ ಇದೆ. ಮಹಿಳೆಯರಿಗೆ 3 ಸೀರೆ ಕೊಡಬೇಕು, ಸ್ಯಾನಿಟರಿ ನ್ಯಾಪ್ಕಿನ್ ಕೊಡಬೇಕು ಅನ್ನೋ ರೂಲ್ಸ್ ಇವೆ. ಆದ್ರೂ ವಾರ್ಡನ್ಗಳು ಮಹಿಳಾ ಕೈದಿಗಳಿಗೆ ಯಾವುದನ್ನು ಕೊಡೋದಿಲ್ಲ. ಸತಾಯಿಸಿದ್ದಾರೆ ಅಂತ ಮಾಜಿ ಕೈದಿಗಳು ಜೈಲಿನ ಕರಾಳತೆ ಬಿಚ್ಚಿಟ್ಟಿದ್ದಾರೆ. ಅದು ಅಲ್ಲದೆ ಒಂದು ಬ್ಯಾರಕ್ ನಲ್ಲಿ 2 ಟಾಯ್ಲೆಟ್ ಇರುತ್ತೆ. ಅದನ್ನೇ 20 ಜನ ಬಳಸೋದ್ರಿಂದ ಸ್ವಚ್ಛತೆ ಕೂಡ ಇರೋದಿಲ್ಲ. ಇನ್ನು ಬಟ್ಟೆಯನ್ನ ಮನೆಯಿಂದ ತರಿಸಿಕೊಳ್ಳೋಕೆ ಅವಕಾಶ ಇರುತ್ತೆ. ಪವಿತ್ರ ಗೌಡ ಕೂಡ ಮನೆಯಿಂದಲೇ ಬಟ್ಟೆ ಮತ್ತು ಕೆಲ ಅಗತ್ಯ ವಸ್ತುಗಳನ್ನ ತರಿಸಿಕೊಂಡಿದ್ದಾರೆ. ಗರ್ಭಿಣಿ ಮಹಿಳೆಯರಿಗೆ ಕೇಳೋರಿಲ್ಲ. ನಾರ್ಮಲ್ ಮಹಿಳೆಯರು ಬಿಡಿ, ಗರ್ಭಿಣಿಯಾಗಿರುವ ಕೈದಿಗಳಿಗೂ ಸರಿಯಾದ ಸೌಲಭ್ಯ ಸಿಗೋದಿಲ್ಲ. ಮಗುವಿನ ಬೆಳವಣಿಗೆಗೆ ಬೇಕಾದ ಆಹಾರ ಸಿಗೋದಿಲ್ಲ. ಒಂದು ಬೆಡ್ಶೀಟ್ ಮತ್ತು ಒಂದು ದಿಂಬು ನೀಡಲಾಗುತ್ತೆ. ನೆಲದ ಮೇಲೆ ಮಲಗೋದ್ರಿಂದ ಗರ್ಭಿಣಿಯರಿಗೆ ತುಂಬಾ ಕಷ್ಟವಾಗುತ್ತೆ. 8 ತಿಂಗಳಾಗುವವರೆಗೆ ಗರ್ಭ ನಿಂತರೆ ಅಂತವರಿಗೆ ಮಾತ್ರ ಜೈಲಿನ ಆಸ್ಪತ್ರೆಯಲ್ಲಿ ರೋಗಿಗೆ ಕಾಟ್ ನೀಡಲಾಗುತ್ತೆ. ಗರ್ಭಿಣಿ ಮಹಿಳೆಯರ ಚೆಕಪ್ಗೆ ಸ್ತ್ರೀರೋಗ ತಜ್ಞರು ಕೂಡ ಇರೋದಿಲ್ಲ. ಎಷ್ಟೋ ಜನ ಮಹಿಳೆಯರಿಗೆ ಗರ್ಭಪಾತವಾಗುತ್ತೆ ಅಥವಾ ಅವಧಿಗೂ ಮುನ್ನವೇ ಡೆಲಿವರಿ ಆಗತ್ತೆ, ಅಥವಾ ಮಗು ಜನಿಸಿದ್ರು ಅದು ನಂತರ ಅಂತರದಲ್ಲಿ ಇರುತ್ತೆ. ಡೆಲಿವರಿ ಪೇನ್ ಶುರುವಾದಾಗ ಅಂತವರನ್ನ 15 ಕಿಲೋಮೀಟರ್ ದೂರದ ವಾಣಿ ವಿಲಾಸ ಆಸ್ಪತ್ರೆಗೆ ಕಳುಹಿಸಲಾಗುತ್ತೆ. ಕೆಲಸ ಮಾಡಿ ದುಡ್ಡು ಮಾಡೋಕೆ ಅವಕಾಶ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪುರುಷರಂತೆ ಮಹಿಳೆಯರಿಗೂ ಕೂಡ ಅವಕಾಶವಿದೆ. ಬ್ಯಾಗ್ಗಳ ತಯಾರಿ, ಕಸೂದಿ, ಬೇಕರಿ ತಿನಿಸುಗಳು ತಯಾರಿ, ಊದುಬತ್ತಿ ಮಾಡೋದು, ಇಂತಹ ಕೆಲಸಗಳನ್ನ ಮಾಡೋಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ನೀಡಲಾಗುವ ಸಂಬಳ ತುಂಬಾ ಕಡಿಮೆ ಇದ್ದು ಹೆಚ್ಚು ಅಂದ್ರೆ 3 ರಿಂದ 5 ಸಾವಿರದವರೆಗೆ ಸಂಪಾದಿಸಬಹುದು. ಬೇಕಾದಷ್ಟು ದುಡ್ಡು ಇರೋರಿಗೆ ಅಂದ್ರೆ ಪವಿತ್ರ ಗೌಡ ಅಂತವರಿಗೆ ಕೆಲಸದ ಅಗತ್ಯತೆ ಇರೋದಿಲ್ಲ. ಸೊ ಕೆಲಸ ಮಾಡ್ದೇನೆ ಓದ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಬಹುದು. ಪವಿತ್ರ ಗೌಡಗೆ ಸಿಗ್ತಿರೋ ಊಟ ಏನು? ಪರಪ್ಪನ ಅಗ್ರಹಾರದಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಮಾ, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್, ಅವಲಕ್ಕಿ ನೀಡಲಾಗುತ್ತೆ. ಅಂದ್ರೆ ಒಂದೊಂದು ದಿನ ಒಂದೊಂದು ತಿಂಡಿ ಮಾಡಲಾಗುತ್ತೆ. ಮಧ್ಯಾಹ್ನ ಮತ್ತು ರಾತ್ರಿಗೆ ಅನ್ನ, ಸಾರು ಮತ್ತು ಮಜ್ಜಿಗೆ ನೀಡಲಾಗುತ್ತೆ. ಮುದ್ದೆ, ಚಪಾತಿ ಕೂಡ ಇರುತ್ತೆ. ಅನ್ನ ಬೇಡವಾದ್ರೆ ಇವುಗಳನ್ನ ಕೂಡ ಹಾಕ್ಸ್ಕೊಳ್ಬಹುದು. ವಾರದಲ್ಲಿ 6 ದಿನ ತರಕಾರಿ ಸಾಂಬಾರ್ ಇರುತ್ತೆ. ವಾರಕ್ಕೊಂದು ಸಲ ನಾನ್ ವೆಜ್ ಊಟ ಇರುತ್ತೆ. ವಾರದಲ್ಲಿ 2 ಸಲ ಮೊಟ್ಟೆ ಕೂಡ ನೀಡಲಾಗುತ್ತೆ. ಜೈಲಿನಲ್ಲಿದ್ದ ಪವಿತ್ರ ಗೌಡ ಈ ಜೈಲಿಗೆ ಹೋದ ಮೊದಲ
ಹೈ ಮಹಿಳೆ ಅಲ್ಲ. ಅವರಿಗೂ ಮುನ್ನ ಹಲವು ಪ್ರೊಫೈಲ್ ಕೇಸ್ಗಳಲ್ಲಿ ದೊಡ್ಡವರೇ ಈ ಜೈಲಿಗೆ ಹೋಗಿ ಬಂದಿದ್ದಾರೆ. ಈ ಹಿಂದೆ ತಮಿಳುನಾಡು ಸಿಎಂ ಆಗಿದ್ದ ಜಯಲಲಿತಾ ಮತ್ತು ಚಿನ್ನಮ್ಮ ಅಂತಲೇ ಫೇಮಸ್ ಆಗಿದ್ದ ಶಶಿಕಲಾ ಕೂಡ ಇದೇ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಇವರಿಬ್ರು ಜೈಲು ಪಾಲಾಗಿದ್ರು. ಆದೇಶ ಶಶಿಕಲಾಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧ ವಿಡಿಯೋ ಕೂಡ ಲೀಕ್ ಆಗಿತ್ತು. ಇನ್ನು ಶಶಿಕಲಾ ಇದ್ದ ಬ್ಯಾರಕ್ ನಲ್ಲಿ ಪಕ್ಕದಲ್ಲೇ ನಟೋರಿಯಸ್ ಸೈನೆಟ್ ಮಲ್ಲಿಕಾ ಕೂಡ ಇದ್ರು. ಅಷ್ಟೇ ಅಲ್ಲ, ಇದೇ ಜೈಲಿನಲ್ಲಿ ಸ್ಯಾಂಡಲ್ವುಡ್ ನಟಿಯರಾದ ಸಂಜನಾ ಗಲ್ರಾಣಿ ಮತ್ತು ರಾಗಿಣಿ ದ್ವಿವೇದಿ ಕೂಡ ಇದ್ದು ಬಂದಿದ್ದಾರೆ. ಇನ್ನು ಜೈಲಿನಲ್ಲಿ ನಡೆದಿದ್ದ ಮಾಂಸದಂಧೆ 2014ರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಬರೆದಿದ್ದು ಎನ್ನಲಾದ 2 ಪತ್ರಗಳು ಹೈಕೋರ್ಟ್ಗೆ ತಲುಪಿದ್ವು. ಇದರಲ್ಲಿ ಮಹಿಳಾ ಕೈದಿಗಳು ಜೈಲಿನಲ್ಲಿ ತಮಗೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ಹೇಳ್ಕೊಂಡಿದ್ರು. ಬದುಕೋಕು ಕಷ್ಟ ಆಗ್ತಿದೆ, ಪುರುಷ ಕೈದಿಗಳ ಜೊತೆ ಹೋಗುವಂತೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ವಾರ್ಡನ್ಗಳು ಒತ್ತಾಯಿಸಿದ್ದಾರೆ. ಅದಕ್ಕೆ ಬದಲಾಗಿ ಪುರುಷ ಕೈದಿಗಳಿಂದ ವಾರ್ಡನ್ಗಳು 300ರಿಂದ 500 ಲಂಚ ಪಡೆದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಜೊತೆಗೆ ಒಂದಷ್ಟು ವಾರ್ಡ್ಗಳ ಹೆಸರು ಕೂಡ ಉಲ್ಲೇಖಿಸಲಾಗಿತ್ತು. ಅದರ ನಂತರದಲ್ಲಿ ಆಗ ವಿಧಾನ ಪರಿಷತ್ ಸಂಸದೆಯಾಗಿದ್ದ ತಾರಾ, ಅನುರಾಧ ಸಚಿವೆಯಾಗಿದ್ದ ಉಮಾಶ್ರೀ ಜೈಲಿಗೆ ಹೋಗಿ ವಿಚಾರಿಸಿದ್ರು. ಆದ್ರೆ ಆಗ ಮಹಿಳಾ ಕೈದಿಗಳು ನಾವು ಪತ್ರ ಬರೆದಿಲ್ಲ ಅಂತ ಹೇಳಿದ್ರು. ವಿಷಯ ತಣ್ಣಗಾಯ್ತು, ಟಿವಿಲಿ ಕೂಡ ಬಂದಿತ್ತು. ಗಲಾಟೆ. ಜೈಲಿನಲ್ಲಿ ಬ್ಯಾರಕ್ಗೆ ಒಂದು ಟಿವಿ ಅಳವಡಿಸಲಾಗಿರುತ್ತೆ. 20 ಜನರಿಗೆ ಒಂದೇ ಇರೋದ್ರಿಂದ ಅದಕ್ಕೂ ಗಲಾಟೆಗಳು ನಡೆಯುತ್ತೆ. ಅದರಲ್ಲೂ ಮಹಿಳೆಯರಿಗೆ ಸೀರಿಯಲ್ ನೋಡುವ ಅಭ್ಯಾಸ ಇರುತ್ತೆ. ಈ ಹಿಂದೆ ತೆಲುಗು ಮತ್ತು ಕನ್ನಡ ಕೈದಿಗಳ ಗುಂಪಿನ ನಡುವೆ ದೊಡ್ಡ ಗಲಾಟೆ ನಡೆದಿತ್ತು. ನಂತರ 2 ಗುಂಪುಗಳಿಗೆ ಧಾರಾವಾಹಿ ನೋಡೋಕೆ ಅಧಿಕಾರಿಗಳು ಟೈಮ್ ಫಿಕ್ಸ್ ಮಾಡಿ ಕೊಟ್ಟಿದ್ರು. ಫ್ರೆಂಡ್ಸ್, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಆದ್ರೆ ದುಡ್ಡು ಇರೋರು, ಫ್ಯಾಮಿಲಿ ಇರೋರು ಇಷ್ಟೆಲ್ಲ ಕಷ್ಟ ಅನುಭವಿಸೋದಿಲ್ಲ. ಈ ಬಗ್ಗೆ ನಿಮಗೇನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು ವೀಕ್ಷಕರ, ವಿಡಿಯೋ ನೋಡಿದ್ದಕ್ಕಾಗಿ.